ನಾನು ವಿನಂತಿಸ್ತೇನೆ, ಕುಮಾರಿ ಹರ್ಷಿತಾ ಮತ್ತು ನಯನ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ. ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೋದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪೋದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೋದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪೋದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ನಮ್ಮೆಲ್ಲ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದಂತೆ ನೆರವೇರಲಿ ಎಂದು ಪ್ರಾರ್ಥಿಸಿದ ಕುಮಾರಿ ಹರ್ಷಿತಾ ಮತ್ತು ನಯನ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಾವೆಲ್ಲರೂ ನಡೆಯೋಣ ಎಂಬ ಪ್ರತೀಕದಂತೆ ಈಗ ದೀಪ ಪ್ರಜ್ವಲನದೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅದರ ಮೊದಲು ಖಂಡಿತವಾಗಲೂ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಮ್ಮೊಂದಿಗೆ ಉದ್ಘಾಟಕರಾಗಿದ್ದಾರೆ ಶ್ರೀಯುತ ವಿಶ್ವನಾಥ್ ಪಂಡಿತ್ರವರು. ಶ್ರೀಯುತರು ನಿವೃತ್ತ DYSP ಮಂಗಳೂರು. ತಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀಯುತರಿಗೆ ಸತೀಶ್ ದೀಪಂರವರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಟ್ಟಿದ್ದಾರೆ. ಶ್ರೀಯುತ ನಾಗೇಶ್ ಗಟ್ಟಿಯವರು. ನಮಗೆಲ್ಲರಿಗೂ ತಿಳಿದಿರುವಂತೆ ಶ್ರೀಯುತರು ಶ್ರೀ ಪಂಚಮುಖಿ ನಾಗಬ್ರಹ್ಮ ಶ್ರೀ ರಕ್ತೇಶ್ವರಿ ಗುಳಿಗ ಸೇವಾ ಸಮಿತಿ ದ್ವಾರಕನಗರ ಕೊಲ್ಯ ಇದರ ಅಧ್ಯಕ್ಷರಾಗಿದ್ದಾರೆ. ನೀವು ನಮ್ಮೊಂದಿಗಿರುವುದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತ ಹರ್ಷಿತ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀಯುತ ಸುನೀಲ್ ಗಟ್ಟಿರವರಿದ್ದಾರೆ. ಶ್ರೀಕೃಷ್ಣ ಭಜನಾ ಮಂದಿರ ದ್ವಾರಕನಗರ ಕೊಲ್ಯ ಇದರ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಿಕೊಂಡಿದ್ದಾರೆ. ತಾವು ನಮ್ಮೊಂದಿಗಿರುವುದು ನಮಗೆ ಇವತ್ತು ಸಂತೋಷವನ್ನು ತಂದಿದೆ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ, ಸಂಘದ ಪರವಾಗಿ, ಎಲ್ಲ ಕಾರ್ಯಕರ್ತರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತರಿಗೆ ನಿತಿನ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದ್ದಾರೆ ನಮ್ಮವರೇ ಆದ ಶ್ರೀಯುತ ಪ್ರಸಾದ್ ಶೆಟ್ಟಿ ಅವರು, ಗುಳಿಗ ಕೊರಗಜ್ಜ ಸೇವಾ ಸಮಿತಿ ದ್ವಾರಕನಗರ ಕೊಲ್ಯ ಇದರ ಅಧ್ಯಕ್ಷರು. ನಿಮಗೂ ಕೂಡ ನಮ್ಮ ಸಂಘದ ಪರವಾಗಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀಯುತರಿಗೆ ಕೆನಿತ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಸೌಹಾರ್ದ ಯುವಕ ಮಂಡಲದ ಉಪಾಧ್ಯಕ್ಷರಾದ ಶ್ರೀಯುತ ಫ್ರಾನ್ಸಿಸ್ ಡಿಸೋಜರ್ ಅವರು. ತಮಗೂ ಕೂಡ ಸ್ವಾಗತ. ಶ್ರೀಯುತ ವೇಣುಗೋಪಾಲ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಮ್ಮೊಂದಿಗಿರುವ ಮಾಧ್ಯಮ ಮಿತ್ರರಿಗೂ, ಊರ ಪರವೂರ ನಿವಾಸಿಗಳಿಗೂ, ಕ್ರೀಡೆಯಲ್ಲಿ ಭಾಗವಹಿಸಲು ನಮ್ಮೊಂದಿಗಿರುವ ಎಲ್ಲ ಕ್ರೀಡಾ ಸ್ಪರ್ಧಿಗಳಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತ. ದೀಪ ಪ್ರಜ್ವಲನೆಯ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸೋಣ. ವಿಶ್ವನಾಥ್ ಪಂಡಿತ್ ಇವರಲ್ಲಿ ನಾನು ಕೇಳಿಕೊಳ್ತಿದ್ದೇನೆ, ದೀಪ ಪ್ರಜ್ವಲನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ.
ಉದ್ಘಾಟನೆಗೆ ನನ್ನನ್ನು ಬರಮಾಡಿಕೊಂಡದಕ್ಕಾಗಿ ಮೊದಲನೇದಾಗಿ ಸೌಹಾರ್ದ ಯುವಕ ಮಂಡಳದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, 16 ವರ್ಷದಿಂದ ಈ ಸೌಹಾರ್ದ ಯುವಕ ಮಂಡಳ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನೋಡಿದರೆ ಬಹುಶಃ ನಾನು ಬಹಳಷ್ಟು ಯುವಕ ಮಂಡಳಗಳಿಗೆ ಒಂದು ಅತಿಥಿಯಾಗಿ ಹೋಗಿದ್ದೆ. ಬಟ್ ಅವರ ಒಂದು ವ್ಯೂ ಏನಿತ್ತಂತ ಹೇಳಿದರೆ ಯಾವುದೇ ಒಂದು ವಿಧದಲ್ಲಿ ಇತ್ತು. ಆದರೆ ಸೌಹಾರ್ದ ಯುವಕ ಮಂಡಳದ ಅದೇನು ಅವರ ಒಂದು ಗೋಲ್ ಇದೆ ಅದು ಬಹಳಷ್ಟು ವಾಸ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಪ್ರತಿ ರಂಗದಲ್ಲೂ ಗಾಳಿಸ್ಪಟ ಸ್ಪರ್ಧೆ ಇರಲಿ, ಬಸ್ಸು ತಂಗುದಾಣ ಇರಲಿ, ಮತ್ತು ರಕ್ತ ಶಿಬಿರ ಇರಲಿ, ಗೂಡುದೀಪ ಸ್ಪರ್ಧೆ ಇರಲಿ, ಇನ್ನಿತರ ಹಲವಾರು ಚಟುವಟಿಕೆಗಳನ್ನು ಮಾಡಿಕೊಂಡ್ರೆ ಬಹುಶಃ ಜನರಿಗೆ ಅವರ ಮೇಲಿನ ಒಂದು ಅಭಿಪ್ರಾಯ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಮನುಷ್ಯನ ಹುಟ್ಟು ಒಂದು ಬಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಹಿಂದೂ ಧರ್ಮದಲ್ಲಿ ಇನ್ನೊಂದು ಮರು ಹುಟ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಒಂದೇ ಹುಟ್ಟಿರೋದು. ಆ ಹುಟ್ಟು ಸಾವಿನ ನಡುವಿನಲ್ಲಿ ನಾವು ಏನು ಮಾಡಿದ್ದೇವೆ, ಏನಾಗಿದ್ದೇವೆ, ಏನಾಗಲಿಕ್ಕೆ ಬಯಸ್ತೇವೆ, ಇದರ ಮೇಲೆ ನಮ್ಮ ಅಭ್ಯುದಯ ಹೊಂದಿದೆ. ಇವತ್ತು ನಿಮಗೆ ಗೊತ್ತಿದೆ, ಈ ಪ್ರಪಂಚ ಎಲ್ಲ ಒತ್ತಡಗಳಿಂದ ಜೀವಿಸ್ತಾ ಇದೆ. ಒತ್ತಡ ಅಂದರೆ ಏನು? ಮನುಷ್ಯರಿಗೂ ಪ್ರಾಣಿಗಳಿಗೂ ಕೂಡ ಒತ್ತಡ ಇದೆ. ಒಂದು ದನ ಆಗಲಿ ಅಥವಾ ಯಾವುದೇ ಒಂದು ಪ್ರಾಣಿ ಆಗಲಿ ತನ್ನ ಆಹಾರಕ್ಕಾಗಿ ಅದು ಒತ್ತಡವನ್ನು ಅನುಭವಿಸಬೇಕಾಗ್ತದೆ. ನಿಮ್ಮ ಮನೆ ಮುಂದೆ ಕಾಗೆಗಳು ಬರ್ಬೋದು. ಆ ಕಾಗೆಗಳಿಗೆ ನೀವು ಆಹಾರವನ್ನು ಹಾಕಿದಾಗ ಒಂದೇ ಬಾರಿ ಅವು ಬಂದು ತಗೊಳ್ಳುವುದಿಲ್ಲ. ಕಾರಣ, ಈ ಆಹಾರ ಯಾಕಿದ್ದು ಯಾಕೆ, ನನ್ನನ್ನು ಹಿಡಿಲಿಕ್ಕೆ ಅಥವಾ ನನ್ನನ್ನು ಕೊಲ್ಲಿಕ್ಕೆ ಒಂದು ಅಭಿಪ್ರಾಯ ಅದರ ತಲೆಯಲ್ಲಿರುತ್ತೆ. ಆ ಒತ್ತಡದಲ್ಲಿ ಅದು ಹೊಂಚು ಹಾಕಿ ಕೂತು ಯಾರು ಇಲ್ಲದಾಗ ಬಂದು ತಿನ್ನುವಂಥ ಪರಿಸ್ಥಿತಿ. ಇದು ಕೂಡ ಒಂದು ರೀತಿಯ ಪಶು ಪ್ರಾಣಿಗಳಿರುವಂಥ ಒತ್ತಡ. ಅದೇ ರೀತಿಯಲ್ಲಿ ಮನುಷ್ಯರಿಗೂ ಒತ್ತಡ ಇದೆ. ಈ ಒತ್ತಡದಲ್ಲಿ ನಾವು ಎರಡೇ ವಿಧದಲ್ಲಿ ಹೋದರೆ, ಒಂದು ಒತ್ತಡವನ್ನು ನಾವು ಫೇಸ್ ಮಾಡಬೇಕು, ಇಲ್ಲಾಂದರೆ ಒತ್ತಡದಿಂದ ಪಲಾಯನ ಮಾಡಬೇಕು. ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಒತ್ತಡದಿಂದ ಪಲಾಯನವಾಗುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಇವತ್ತು ನೀವು ನೋಡ್ಬೋದು, ಪ್ರತಿ ಪೇಪರ್ ತೆಗೆದು ನೋಡಿದಾಗ ಬೆಳಗ್ಗೆ ಕಾಣುವುದು 18ರ ಯುವಕ, 17ರ ಯುವತಿ ಸುಸೈಡ್ ಮಾಡಿದ್ರು, ಪ್ರಾಣ ತಗೊಂಡ್ರು ಅಂತ. ಇದನ್ನು ನೋಡಿದಾಗ ನೀವು ತಿಳ್ಕೊಳ್ಬೋದು ಯಾಕೋಸ್ಕರ ಅಂತ. ಇದು ಮಾನಸಿಕ ಒತ್ತಡ. ಮನುಷ್ಯರಿಗೆ ಬರುವಂಥ ಮಾನಸಿಕ ಒತ್ತಡದಲ್ಲಿ ಅದನ್ನು ಫೇಸ್ ಮಾಡಲಿಕ್ಕಾಗದೆ ಪಲಾಯನ ಮಾಡುವಂಥ ರೀತಿ. ಪಲಾಯನ ಅಂತ ಹೇಳಿದರೆ ಸಾವನ್ನಪ್ಪುವುದು. ನನ್ನಿಂದ ಸಾಧ್ಯ ಇಲ್ಲ ಈ ಒತ್ತಡವನ್ನು ಫೇಸ್ ಮಾಡಲಿಕ್ಕೆ, ಆದ್ದರಿಂದ ನಾನು ಇವತ್ತು ಸಾಯ್ತಾ ಇದ್ದೇನೆ ಅಂತ ಬರೆದು ಸಾಯೋದು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಒತ್ತಡ ಮನುಷ್ಯರ ಪ್ರಾಣಿಗಳಿಗೆ ಎಲ್ಲರಿಗೂ ಇದೆ. ಅದನ್ನು ನಿಭಾಯಿಸುವಂಥ ರೀತಿ ನಾವು ನೋಡಬೇಕಾಗ್ತದೆ. ಇವತ್ತು ಒತ್ತಡವನ್ನು ನಿಭಾಯಿಸುವಂಥ ರೀತಿಗೆ ಒತ್ತು ಕೊಟ್ಟಂತೆ ಈ ಒಂದು ಸೌಹಾರ್ದ ಯುವಕ ಮಂಡಳ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದೆ. ಕ್ರೀಡಾಕೂಟ ಇದು ಕ್ರೀಡೆಯನ್ನು ಆಡುವಂಥ ಕೂಟ ಆದದ್ರಿಂದ ಮಾನಸಿಕ ಒತ್ತಡದಿಂದ ಇದರಿಂದ ಹೊರಗೆ ಬರಬಹುದು. ನಿಮಗೆ ಗೊತ್ತಿದೆ, ಮನುಷ್ಯ ದೇಹ ಅಂತ ಹೇಳಿದರೆ ಅದೊಂದು ವಾಹನಕ್ಕೆ ನಾವು ಹೋಲಿಕೆ ಮಾಡಬಹುದು. ಒಂದು ವಾಹನಕ್ಕೆ ಇಂಧನ ಹಾಕಿದರೆ ಮಾತ್ರ ಆ ವಾಹನ ಓಡುತ್ತೆ, ಇಲ್ಲದಿದ್ದರೆ ಆ ವಾಹನ ಓಡೋದಿಲ್ಲ. ಅದೇ ರೀತಿ ಮನುಷ್ಯರಿಗೆ ಆಹಾರ ತಗೊಂಡ್ರೆ ಮಾತ್ರ ಆ ಮನುಷ್ಯ ಜೀವ ಮುಂದಕ್ಕೆ ಹೋಗುತ್ತೆ, ಇಲ್ಲದ್ರೆ ಹೋಗೋದಿಲ್ಲ. ಆದರೆ ವಾಹನಕ್ಕೆ ಇಂಧನ ಹಾಕಿ ಅದನ್ನು ಚಲಾಯಿಸದೆ ಅಲ್ಲೇ ಇಟ್ಟರೆ ಅದು ತುಕ್ಕು ಹಿಡಿದು ಆ ವಾಹನ ಇಂಧನ ಇದ್ದರೂ ಕೂಡ ಅದು ಓಡುವಂಥ ಪರಿಸ್ಥಿತಿಗೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ಆಹಾರ ತಿಂದು ಸುಮ್ಮನೆ ಕೂತ್ರೆ ಅದು ಮನುಷ್ಯನ ಮನಸ್ಸು ಹಾಗೂ ದೇಹ ತುಕ್ಕು ಹಿಡಿತದೆ ಹೊರತು ಅದರಿಂದ ಯಾವುದೇ ಅಭ್ಯುದಯವನ್ನು ನಾವು ಕಾಣೋದಿಲ್ಲ. ಅದಕ್ಕೋಸ್ಕರ ಈ ಕ್ರೀಡಾ ಪ್ರವೃತ್ತಿ ಏನಿದೆ ಇದು ಮನುಷ್ಯನಲ್ಲಿ ಹುಟ್ಟಿಸಬೇಕಾದದ್ದು ಆದ್ಯ ಕರ್ತವ್ಯ. ಅದಕ್ಕೆ ಈ ಸೌಹಾರ್ದ ಯುವಕ ಮಂಡಳದವರು ಕ್ರೀಡಾಕೂಟವನ್ನು ಏರ್ಪಡಿಸಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಚಟುವಟಿಕೆ ಸಹಿತವಾದ ಒಂದು ಜೀವನ ಬೇಕು. ಚಟುವಟಿಕೆ ಸಹಿತವಾದ ಜೀವನ ಇಲ್ಲದಿದ್ದರೆ ಮನುಷ್ಯ
ನಿಜವಾಗಲೂ ಬದುಕುವ ಅರ್ಧದಷ್ಟು ಬದುಕ್ತಾನೆ, ಅದಕ್ಕಿಂತ ಜಾಸ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಕಾರಣ ಕ್ರೀಡಾಕೂಟ ಪ್ರಾರಂಭವಾಗಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸೌಹಾರ್ದ ಯುವಕ ಮಂಡಳ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರ ಒಂದು ಸಹಕಾರದೊಂದಿಗೆ ಒಂದು ಒಳ್ಳೆಯ ಒಂದು ಹೆಸರನ್ನು ಗಳಿಸಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಜವಾಗ್ಲೂ ಜೊತೆಗೆ ಸೇರುವುದರಿಂದ ನಮ್ಮ ಎಲ್ಲ ಒತ್ತಡಗಳನ್ನು ನಿವಾರಿಸುತ್ತಾ ನಾವು ಈ ಸ್ಪರ್ಧೆಗಳಲ್ಲಿ ಧನ್ಯವಾದಗಳು. ಶ್ರೀಯುತ ನಾಗೇಶ್ ಗಟ್ಟಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಿದ್ದೇವೆ. ದುಂಬಾತ ಸೋಮನಾಥನ ಮನ್ನಡಿತ ನಮ್ಮ ರಕ್ತೇಶ್ವರ ಗುಳಿಗನ ಸಂಪೂರ್ಣ ಅನುಗ್ರಹದ ಮಿತ್ತೆ ಇನ್ನು ನಡಪುನಂಚಿನ ಈ ಕ್ರೀಡೋತ್ಸವ ಬಂಡ ನಮ್ಮ ಸೌಹಾರ್ದ ಯುವಕ ಮಂಡಲ 15 ವರ್ಷದ ನಿರಂತರವಾದ ಸಾಗಿಸಿನ ಹಲವು ಥರದ ಕೆಲಸಗಳನ್ನು ಸಾರಿ ನಿಕ್ಲೆ ಮಾತ್ರ ತೆರಪದೆ ಆಂಡ ನಮ್ಮ ಈ ಜವನೇರಿ ನಿರಂತರವಾದ ಮಲ್ತೆಯಡೆಲ್ಲ ಒಗ್ಗಟ್ಟು ಮಲ್ಪನೆಯನ್ನೇ ತೋಜಾದು ಕೊಡ್ತೇವೆ. ದಯಬಂಡ ಸೌಹಾರ್ದ ಯುವಕ ಮಂಡಲ ಬಂಡ ಮಾತೆಲ್ಲ ಒಂದು ಸೌಹಾರ್ದ ತೇಡಿ ಅಂಚನೆ ಜಾತಿ ಧರ್ಮ ಭೇದ ಜಂದೆ ಒಟ್ಟಾದ ಮಲ್ಪನಂಚಿನ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಿರಂತರ ನಮ್ಮ ಜವನೇರಿ ಪ್ರತಿಯೊಂದು ಕ್ಷೇತ್ರ ಇಲ್ಲ, ನಾಗಬ್ರಹ್ಮನಾವಡ, ಅಜ್ಜನಾವಡ, ಕೃಷ್ಣನಾವಡ ಇಟ್ಲ ನಿರಂತರ ಭಾಗವಹಿಸೋದು ಅಂಚೆನೆ ಪ್ರತಿಯೊಂದು ಶುಭ ಕಾರ್ಯಕ್ರಮಗಳು ಅಕಲ್ ಮನ್ಪುಳೊಂದು ಕಲಾಸೇವೆ ಉಂಟು. ಆ ಕಲಾಸೇವೆಯನ್ನು ಒಪ್ಪಿಸೊಂದು ಕೊರೊಂದು ಬೈದ ಅಂತ ನಮ್ಮ ಜವನರೊಂಜಿ ಮಾಮಲೊಂದು ವಿಶೇಷ ಗುಣ. ದಯಬಂಡ ಈ ಸೌಹಾರ್ದ ಯುವಕ ಮಂಡಲ 15 ವರ್ಷ 100 ವರ್ಷ ಮಟ್ಟ ಇಂಚೆ ನಿರಂತರವಾದ ಸಾಗಿಸೋಡು ಮನ್ಪುಣ ಎಂಗಲ್ ದೇವಡ ನಟ್ಟು. ದಯಬಂಡ ನೇತ ದುಂಬಾತ ಅಧ್ಯಕ್ಷರ ವೇಣುಗೋಪಾಲ್ ಮೇರೆ ಎಂಟ್ಲಿಗೆ ನಿರಂತರವಾದ ನಮ್ಮ ಪ್ರತಿಯೊಂದು ಸಾನ್ನಿಧ್ಯ ಐಕ್ಯಬೋರ್ಡ್ ಆರ್ಮಲ್ಪುಣ ಉದ್ಯೋಗ ನಿಮಿತ್ತವಾದ ಕೆಲಸ ಮಲ್ತೊಂದು ಬೈದಿನಾರು. ಅಂಚೆ ನೇಟಿದ್ರೆ ಪ್ರತಿಯೊಂದು ಜವನ ಇರಲ್ಲ, ಪ್ರತಿಯೊಂದು ಕ್ಷೇತ್ರಗಳ ನಿರಂತರವಾದ ಅಕಲ್ ಮಲ್ಪುಣ ಉದ್ಯೋಗಗಳ ಅಕಲ ಕಾರ್ಯಸೇವೆನ ಮಲ್ತೊಂದು ಬರ್ತದೆ. ನಮ್ಮ ಈ ಊರಿಗೂ ಆತ ಪುದರ್ನ ಕಂತು ಕೊಡ್ತೀರಿ. ದಯಮಾಡಿ ಸೌಹಾರ್ದ ಯುವಕ ಮಂಡಲ ನೇಟಿತ್ತಿನ ಇತ್ತೆ ಒಂದು 50 ಜನ ಒಪ್ಪರೆ ಅವು ಅಥವಾ 100 ಜನ ಒಪ್ಪರೆ ಅವು 1,000 ಜನ ಬೆಳೆಮಂತಿನ ಸಂಸ್ಥೆ ಅವಳು ನೇಟ್ ನನೆತ್ತ ಜೋಕು ಗೊಬ್ಬನ ಜೋಕರು ನಿರಂತರವಾದ ಈ ಸೌಹಾರ್ದ ಯುವಕ ಮಂಡಲನೇ 100 ವರ್ಷ ಮಟ್ಟ ಕೊಂಡ್ಬಂದ ಶಕ್ತಿ ಆ ಜೋಕ್ಲಿ ಮಾತಿರಲ್ಲ ದೇವರು ಕೊರೋಡು. ಅಂಚಾದ ಈ ಕಾರ್ಯಕ್ರಮವನ್ನು ನಿರಂತರವಾದ ಮಲ್ತದೆ. ಸೌಹಾರ್ದ ಯುವಕ ಮಂಡಲ ಈತನೇಟ ಮಲ್ತಿನ ಕಾರ್ಯಕ್ರಮದ ವಿವರಣೆಯನ್ನು ಸೇರಿಕೊಡ್ತೇವೆ. ಆಣ ನಲಮಿತ್ತಗಳ ನೇರ್ದು ಬರುವುದ ರಕ್ತದಾನ ಶಿಬಿರ ಬಂಡ ದಾನೋಡ್ ಮಾಡೋ ದಾನ ರಕ್ತದಾನಕ್ಕೆ ಈ ರಕ್ತದಾನ ಮಲ್ಪೋಡ ಐಕ್ಯಬೋರ್ಡ್ ಜನಗಳ ಪತ್ರ ಬಹಳ ಕಷ್ಟ ಉಂಟು. ಅವೇ ನಮ್ಮ ಈ ಸೌಹಾರ್ದ ಯುವಕ ಮಂಡಲ ನಿರಂತರವಾದ ವರ್ಷಗಳ ಮತ್ತೊಂದು ಬೈದೆ ನಲಮಿತ್ತಗಳ ಕಾರ್ಯಕ್ರಮವನ್ನು ಮಲ್ಪೋಡು ಅಂದೇನು ಪ್ರತಿಯೊಂದು ಚಟುವಟಿಕೆ ಇಲ್ಲ. ಜನಗಳಿಗೆ ಒಂಜಿ ದುಮ್ಮದ ಬೇಟ ಉಂಟು ನಂಜಿನ ಬಸ್ಸು ತಂಗುದ್ವಾರ ಅವೇನು ಅವತ್ತಂದ್ರೆ ಕೆಲವು ಒಣಮಹೋತ್ಸವ ಅಂಚೆನೆ ನಮ್ಮ ಈ ಗ್ರಾಮಡು ಒಣಮಹೋತ್ಸವ ಬಂಡ ನಮ್ಮ ಈ ರೋಡ್ ಸೈಡ್ ಸಾಲು ಮರ ತಿಮ್ಮಕ್ಕೊಲ್ಲೆ ಆರು ಎತ್ತೋ ಕಾಡು ಜಾಗ ಮತ್ತೊಂದು ಅಂಚೆ ನಮ್ಮ ಈ ಸೌಕ ಮಂಡಲ ಐಕ್ಯ ಒಂಜಿ ಪ್ರೋತ್ಸಾಹ ಕೊರೋಡು. ದಯಬಂಡ ತುಳು ಐತೆ ರೋಡ್ ಅಗ್ಗೆಲ್ಲ ಆದ ಕಾಡು ಮರ ಮಾತ್ರ ಕರ್ತದೆ ಐಕ್ಯ ಒಣಮಹೋತ್ಸವ ಬಂಡ ಅವೆಲ್ಲ ಐಟು ಒಂಜಿ ಸೇರಿಸೋರು ಅಂಚೆನೆ ಪ್ರತಿಯೊಂದು ಚಟುವಟಿಕೆಗಳು ಅಂಚೆನೆ ಶುಭ ಕಾರ್ಯವನ್ನು ಮಾತೆಗಳ ಭಾಗವಹಿಸೋದು ಬೈದ ನನಮಿತ್ತಗಳ ಅಂಚೆನೆ ನಮ್ಮ ಊರುಡು ಓ ಒಂದು ಕಷ್ಟ ಬರಡು ಬಂದ ಕೆಲವು ಸಂದರ್ಭಗಳು ಒಂಜಿ ಅಪಘಾತ ಅದು ಎಂಜಿನ ಒಂದು ತೊಂದರೆ ಬೈಕ್ಲ ನಮ್ಮ ಅಕ್ಲಿಗೆ ಕಿಂಚಿತ್ ಸಹಾಯ ನಮ್ಮ ಮನ್ಪುನಂಚಿ ನಮ್ಮ ಒಂಜಿ ಭಾಗ್ಯ ನಂಗೆ ದೇವರು ಕೊಡೋದು ಐಕ್ ಮಾಡೋದು ಜವಳ ಮನ್ಪುಣಂಜ ಬಂಡ ನಿಗಲ ಈ ಸಂಸ್ಥೆ 15 ವರ್ಷ 100 ವರ್ಷ ನಿರಂತರವಾದ ಸಾಗಿಸಿದ ಇಂಚೆನೆ ಕಾರ್ಯಕ್ರಮ ಎಡೆಡ್ಡೆ ಕಾರ್ಯಕ್ರಮ ಮನ್ಪುನಂಚಿನ ಭಾಗ್ಯ ಶಕ್ತಿಯನ್ನು ಕೊಡ್ತು ಎಡೆಡ್ಡೆ ಗಣ್ಯ ವ್ಯಕ್ತಿ ಈ ಜಾಗ ನಿಪ್ಪುನಂಚಿನ ಭಾಗ್ಯ ನಿಖಲೆ ಬರಡು ಬಂದು ಶ್ರೀಕೃಷ್ಣ ದುಮ್ಮದೆ ನಿಖಲೆ ವಿನಂತಿಸಿದಲ್ಲಿ ತಮ್ಮ ವೈಯಕ್ತಿಕ ಕಾರ್ಯಗಳ ಒಟ್ಟಿಗೆ ಸಂಘಕ್ಕೋಸ್ಕರ ಶ್ರಮಿಸುತ್ತಾ ಅನೇಕ ಕಾರ್ಯಕ್ರಮಗಳನ್ನು ಬಹಳ ವರ್ಷಗಳಿಂದ ನಡೆಸ್ತಾ ಇದ್ದೇವೆ. ಅವರಿಗೆ ಧನ್ಯವಾದಗಳು. ಹೇಗೆ ನಾವು ಸ್ವಾಗತಿಸಿದೆವು ಹಾಗೆ ಧನ್ಯವಾದಗಳನ್ನು ಸಮರ್ಪಿಸುವುದು ಕೂಡ ನಮ್ಮ ಕರ್ತವ್ಯವಾಗಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ನಡೆಸಿಕೊಟ್ಟ ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಶ್ರೀಯುತ ವಿಶ್ವನಾಥ್ ಪಂಡಿತ್ ಅವರಿಗೆ ಸಂಘದ ಸದಸ್ಯರು, ಕಾರ್ಯದರ್ಶಿಗಳು, ಅದೇ ರೀತಿ ಅಧ್ಯಕ್ಷರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿರುವ ಶ್ರೀಯುತ ಸುನಿಲ್ ಗಟ್ಟಿ, ಶ್ರೀಯುತ ಪ್ರಸಾದ್ ಶೆಟ್ಟಿ, ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರು ಫ್ರಾನ್ಸಿಸ್ ಡಿಸೂಜ, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲಿಂದಲೂ ಸಹಕರಿಸ್ತಾ ಬಂದಿರುವ ಶ್ರೀ ಗೋಪಾಲ ಕೃಷ್ಣ ಭಜನಾ ಮಂದಿರ ಅಬ್ಬಂಜರ ಉಳ್ಳಾಲ, ಶ್ರೀಕೃಷ್ಣ ಭಜನಾ ಮಂದಿರ ದ್ವಾರಕನಗರ ಕೊಲ್ಯ, ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ದ್ವಾರಕನಗರ ಕೊಲ್ಯ, ಶ್ರೀ ಪಂಚಮುಖಿ ನಾಗಬ್ರಹ್ಮ ಶ್ರೀ ರಕ್ತೇಶ್ವರಿ ಗುಳಿಗ ಸೇವಾ ಸಮಿತಿ ದ್ವಾರಕನಗರ ಕೊಲ್ಯ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೆಹರು ನಗರ, ಹಿಂದೂ ಜಾಗರಣ ವೇದಿಕೆ ಶ್ರೀಕೃಷ್ಣ ಘಟಕ ದ್ವಾರಕನಗರ ಕೊಲ್ಯ, ಈ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಸಹಕಾರವನ್ನು ನಾವು ಮುಂದಕ್ಕೆ ಕೂಡ ಆಶಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ, ಊರ ಪರವೂರ ನಿವಾಸಿಗಳಿಗೂ, ಮಕ್ಕಳಿಗೂ, ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲ ಸ್ಪರ್ಧಿಗಳಿಗೂ
ಅವರನ್ನು ಪ್ರೋತ್ಸಾಹಿಸಲು ಬಂದ ತಮಗೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಗಿದರೂ ಕೂಡ ಇವತ್ತು ಇಡೀ ದಿನ ಕ್ರೀಡಾ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಸೇರಿದಂತೆ ನಮ್ಮೆಲ್ಲ ಒತ್ತಡಗಳನ್ನು ಒಂದು ದಿನ ಆದರೂ ನಾವು ಮರೆತು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ, ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸೋಣ. ನಿಮಗೋಸ್ಕರ